ನಮಸ್ಕಾರ. ಜುಲೈ 1 ಬುಧವಾರ ಏಕಾದಶಿಯ ದಿನ, ವಿಶಾಖ ನಕ್ಷತ್ರ. ಈ ಏಕಾದಶಿ ಬಹಳ ವಿಶೇಷವಾದ ಏಕಾದಶಿ. ಯಾಕೆಂದರೆ ಈ ಏಕಾದಶಿಗೆ ನಾವು ದೇವಶಯನಿ ಏಕಾದಶಿ ಅಂತ ಹೇಳ್ತೇವೆ. ಈ ದಿನ ನಮ್ಮ ದೇಹದ ಒಳಗೆ ಇರುವಂಥದ್ದ ದೈವಶಕ್ತಿ, ನಮ್ಮ ದೇಹ ಒಳಗೆ ದೈವಶಕ್ತಿ ಸಹ ಇದೆ, ಅಸುರ ಶಕ್ತಿ ಸಹ ಇದೆ. ದೈವಶಕ್ತಿ ಯೋಗ ನಿದ್ರೆಗೆ ಹೋಗ್ತದಂತೆ ನಮ್ಮ ಶಾಸ್ತ್ರ ಹೇಳೋದು. ಅದಾದರೆ ಏನು ದೇವಶಕ್ತಿ ಯೋಗ ನಿದ್ರೆಗೆ ಹೋಗೋದಂತ ಹೇಳಿದರೆ, ಇದು ನಮ್ಮ ದೇಹದ ಒಳಗೆ ಎನರ್ಜಿ ಚಾರ್ಜಿಂಗ್ ಮಾಡುವಂಥದ್ದು ಸಮಯ. ಸಾಮಾನ್ಯವಾಗಿ ಇಟ್ಸ್ ಎ ಲಾ ಆಫ್ ನೇಚರ್. ನಾವು ಎಷ್ಟು ಎನರ್ಜಿ ಖರ್ಚು ಮಾಡ್ತೇವೆ ಅಷ್ಟೇ ಎನರ್ಜಿ ನಾವು ಚಾರ್ಜ್ ಮಾಡಬೇಕು. ಇಡೀ ವರ್ಷ ಈಗಿನ ಕಾಲದಲ್ಲಿ ಜನರು ಕೆಲಸ ಮಾಡ್ತಾ ಇರ್ತಾರೆ. ನಾವು ಎನರ್ಜಿ ಖರ್ಚು ಮಾಡಿ ದುಡ್ಡು ಸಂಪಾದನೆ ಮಾಡೋದು, ಆರೋಗ್ಯವನ್ನು ಹಾಳು ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡೋದು, ಇಲ್ಲಾಂದರೆ ಹೊರಗಡೆ ಕೆಲಸ ಮಾಡೋದು. ಆದರೆ ಈ ಸಮಯದಲ್ಲಿ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡುವಂಥದ್ದು ಇದು ಒಂದು ಸಮಯ. ಈ ಸಮಯದಲ್ಲಿ ನಾವು ನಮ್ಮ ಒಳಗೆ ಚಾರ್ಜಿಂಗ್ ಮಾಡಬೇಕು. ಹೇಗೆ ಮಾಡಬಹುದು ಈ ಚಾರ್ಜಿಂಗ್? ವಾಕ್ ಸಂಯಮ ಮಾಡಿಕೊಂಡು ಆದಷ್ಟು ಸಂತುಲಿತ ಮಾತಾಡಬೇಕು. ಮೌನ ವ್ರತ ಮಾಡಿದರೆ ಒಳ್ಳೆಯದು, ವಿಶೇಷವಾಗಿ ಈ ಏಕಾದಶಿ ದಿನ. ಆಹಾರ ಸಂಯಮ ಮಾಡಬೇಕು, ಅತಿ ಆಹಾರ ತಿನ್ನಬಾರದು. ಆಲ್ಕೋಹಾಲ್, ಮದ್ಯದ ಸೇವನ ಆದಷ್ಟು ಅವಾಯ್ಡ್ ಮಾಡಬೇಕು. ಯಾವ ಥರದ ಸಹ ಆಹಾರ ಯಾವ ತಾಮಸಿಕ ಆಹಾರಗಳ ಸೇವನೆ ಸಹ ನಾವು ಅವಾಯ್ಡ್ ಮಾಡಬೇಕು. ಆದಷ್ಟು ಪ್ರಯತ್ನ ಮಾಡಬೇಕು. ಈ ಸಮಯದಲ್ಲಿ ಮದುವೆ ಅಂತಹ, ವಿವಾಹ ಅಂತಹ ಶುಭ ಕಾರ್ಯಗಳನ್ನು ನಾವು ಮುಂದೆ ಮಾಡಬಾರದು. ಯಾಕೆಂದರೆ ಈ ಸಮಯದಲ್ಲಿ ವಿವಾಹ ಆದರೆ ನಮ್ಮ ಸಂಬಂಧಿಗೆ ಅದು ಒಳ್ಳೆಯ ರಿಸಲ್ಟ್ಸ್ ಕೊಡೋದಿಲ್ಲ. ಆದಷ್ಟು ಪ್ರಯತ್ನ ಮಾಡಿ ಶಾಂತವಾಗಿ ದೇಹದ ಒಳಗೆ ಚಾರ್ಜಿಂಗ್ ಮಾಡಿ, ವ್ಯಾಯಾಮ ಮಾಡಿ, ಮಂತ್ರ ಸಿದ್ಧಿ ಮಾಡಿ. ಯಾವ ಥರ ಸಿದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ನಿಮಗೆ ಸಿದ್ಧಿ ಸಿಗ್ತದೆ. ಮಂತ್ರ ಸಿದ್ಧಿ ಮಾಡಲಿಕ್ಕೆ ಈ ಚಾತುರ್ಮಾಸ ತುಂಬ ವಿಶೇಷವಾದ ಸಮಯ. ಇವತ್ತು ದಿನ ಜುಲೈ 1ರಿಂದ ಇದು ಪ್ರಾರಂಭ ಆಗೋದು, 26 ನವೆಂಬರ್ವರೆಗೆ ಇರ್ತದೆ. ಈ ಒಂದು ಸಮಯದಲ್ಲಿ ನೀವು ಒಂದು ಮಂತ್ರ ನಿಮ್ಮ ಗುರುಗಳ ಹತ್ರ ನೀವು ಕೇಳಬಹುದು. ನಿತ್ಯ ಪ್ರತಿದಿನ 1000 ಸತಿ ನೀವು ಮಂತ್ರ ಜಾಪ ಮಾಡಿದರೆ ನಿಮ್ಮ ಒಳಗೆ ಯಾವ ಥರ ಸಮಸ್ಯೆಗಳನ್ನು ಫೇಸ್ ಮಾಡಲಿಕ್ಕೆ ನಿಮ್ಮ ಒಳಗೆ ಒಂದು ಶಕ್ತಿ ದೇವರು ಕೊಡ್ತಾರೆ. ಈ ದಿನ ಯೋಗದ ದಿನ, ಇದು ಭೋಗದ ದಿನ ಅಲ್ಲ. ಚಾತುರ್ಮಾಸ್ಯ ಪ್ರಾರಂಭ ಆಗ್ತಾ ಇದೆ. ಈ ಇಡೀ 4 ತಿಂಗಳ ಭೋಗಕ್ಕೋಸ್ಕರ ಅಲ್ಲ, 8 ತಿಂಗಳ ಭೋಗಕ್ಕೋಸ್ಕರ. ಆದರೆ ಈ 4 ತಿಂಗಳ ವಿಶೇಷವಾಗಿ ಯೋಗಕ್ಕೋಸ್ಕರ. ಈ ಒಂದು ಸಮಯದಲ್ಲಿ ಚಿತ್ತವೃತ್ತಿಯನ್ನು ನಾವು ಆದಷ್ಟು ನಿರೋಧಿಸಬೇಕು. ಚಿತ್ತವೃತ್ತಿಯನ್ನು ಆದಷ್ಟು ನಾವು ದೇವಚಿಂತನದಲ್ಲಿ ಹಾಕಬೇಕು. ಮನಸ್ಸನ್ನು ಶಾಂತವಾಗಿ ಇಡಬೇಕು. ಸೂರ್ಯ ನಮಸ್ಕಾರ ಮಾಡಬೇಕು ಮತ್ತು ಚಂದ್ರ ನಮಸ್ಕಾರ ಮಾಡಬೇಕು. ಈ ಏಕಾದಶಿ ದಿನ ಉಪವಾಸ ಮಾಡಿ, ಹಣ್ಣು ಸೇವನೆ ಮಾಡಿ, 10 ಸತಿ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಿ, ಸಂಜೆ ಚಂದ್ರ ನಮಸ್ಕಾರ ಮಾಡಿ. ಶುಭ ಮಂಗಲಂ.